ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಅಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೈಂದೂರು ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಣ್ಸೆ ನೆಂಪು ಇವರ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಣ್ಸೆ ನೆಂಪು ಶಾಲಾ ವಠಾರದಲ್ಲಿ ನಡೆಯಿತು. ದೈಹಿಕ ಶಿಕ್ಷಕ ಪರಿವೀಕ್ಷಣಾಧಿಕಾರಿ ಚಂದ್ರಶೇಖರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕ್ರೀಡೆಯಲ್ಲಿ ಭಾಗವಹಿಸುವುದು ಮಹತ್ವದೇ ಹೊರತು ಸೋಲು ಗೆಲುವು ಮುಖ್ಯವಲ್ಲ. ಕ್ರೀಡಾಪಟುಗಳು ಶಿಸ್ತು ಸಂಯಮವನ್ನು ಪಾಲಿಸಬೇಕು, ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ತೋರಬೇಕು. ಇಂದು ಶಾಲೆಯಲ್ಲಿ ಅದ್ಭುತ ಕಾರ್ಯಕ್ರಮ ಆಯೋಜಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನ ಸಲ್ಲಿಸಿದರು. ಇವತ್ತು ನಮ್ಮ ಶಾಲೆಯಲ್ಲಿ ಬೈಂದೂರು ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಟ ನಡೀತಾ ಇದೆ. ಈ ಒಂದು ಪಂದ್ಯಾಟವನ್ನು ಆಯೋಜಿಸಲಿಕ್ಕೆ ನಮಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, STMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸದಸ್ಯರು ಹಾಗೆ ಪದಾಧಿಕಾರಿಗಳು ಸಹಕಾರದಿಂದ, ಊರವರ ಸಹಕಾರದಿಂದ ಒಂದು ಒಳ್ಳೆಯ ಉತ್ತಮವಾದ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಯಿತು. ತಕ್ಕಮಟ್ಟಿಗೆ ವ್ಯವಸ್ಥೆ ಮಾಡಿದ್ದೇವೆ. ಕ್ರೀಡಾಪಟುಗಳು ಹಾಗೆ ಎಲ್ಲ ಕ್ರೀಡಾಭಿಮಾನಿಗಳು ಇವತ್ತು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ತಕ್ಕಮಟ್ಟಿಗೆ ವ್ಯವಸ್ಥೆ ಮಾಡಿದ್ದೇವೆ. ಏನಾದರೂ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು, ನಮ್ಮೊಂದಿಗೆ ಸಹಕರಿಸಬೇಕು. ಹಾಗೆ ನಮ್ಮ ಶಾಲೆಯ ಬಗ್ಗೆ ಹೇಳುವುದಾದರೆ, ಬೈಂದೂರು ವಲಯದ ಒಂದು ಏಕಮಾತ್ರ KPS ಸಂಸ್ಥೆ ನಮ್ಮದು. ಬೇರೆ ಒಂದು ಒಳ್ಳೆಯ ವಾತಾವರಣ, ಕಲಿಕೆಯ ವಾತಾವರಣ ನಮ್ಮ ಸಂಸ್ಥೆಯಲ್ಲಿದೆ. ಇಲ್ಲಿ ಕಂಪ್ಯೂಟರ್ ಶಿಕ್ಷಣ ಇದೆ. ಹಾಗೆ ಒಂದು ಒಳ್ಳೆಯ ಆಡಿಟೋರಿಯಂ, ಐಕ್ಯಂ ಎನ್ನುವಂಥ ಒಂದು ಆಡಿಟೋರಿಯಂ ಹಳೆ ವಿದ್ಯಾರ್ಥಿ ಸಂಘದಿಂದ 1.25 ಕೋಟಿ ರೂಪಾಯಿ ವೆಚ್ಚದ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲೂ ಇರಲಿಕ್ಕಿಲ್ಲ ಅಂತಹ ಒಂದು ಆಡಿಟೋರಿಯಂ ನಮ್ಮಲ್ಲಿದೆ. ಹಾಗೆ ಒಳ್ಳೆಯ ಶಿಕ್ಷಕಿಯರಿದ್ದಾರೆ, ಒಂದು ಒಳ್ಳೆಯ ಬೋಧನಾ ತಂಡ ಇದೆ. ವಿದ್ಯಾರ್ಥಿಗಳು ಇನ್ನೂ ನಮಗೆ ಸ್ವಲ್ಪ ದಾಖಲಾಗಬೇಕು. ಸ್ವಲ್ಪ ಈಗ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ನನಗೆ ಭರವಸೆ ಇದೆ, ಒಳ್ಳೆಯ ಒಂದು ಸ್ಟ್ರೆಂತ್ ಈ ಶಾಲೆಯಲ್ಲಿ. ತುಂಬ ಇತಿಹಾಸ ಇರುವಂಥ ಶಾಲೆ ಇದು. ಸುಮಾರು 60 ವರ್ಷದ ಮೇಲ್ಪಟ್ಟು ಇಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಹಾಗೆ ವಿದ್ಯಾರ್ಜನೆ ನಡೀತಾ ಇದೆ. ಕಾಲೇಜು, ಹೈಸ್ಕೂಲು ಮತ್ತು ಪ್ರಾಥಮಿಕ ವಿಭಾಗ 3 ಒಟ್ಟಿಗೆ ಇರುವಂಥ ಒಂದು ಸಂಸ್ಥೆ. ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಸಂಸ್ಥೆ ನಡೀತಾ ಇದೆ. ಊರವರು ಸಹಕಾರ ಕೊಡ್ತಾ ಇದ್ದಾರೆ. ಕರ್ಕುಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶುಭ ಹಾರೈಸಿದರು. ವಾಲಿಬಾಲ್ ಪಂದ್ಯಾಟದಲ್ಲಿ ಸುಮಾರು 18 ತಂಡಗಳು ಭಾಗವಹಿಸಿದ್ದು, ಇಲ್ಲಿ ವಿಜೇತವಾದ ಬಾಲಕ ಬಾಲಕಿಯರ ತಂಡಗಳು ಸೆಪ್ಟೆಂಬರ್ 3ನೇ ತಾರೀಕಿನಂದು ಸರ್ಕಾರಿ ಪ್ರೌಢಶಾಲೆ ಕಾವಡೆ ಬ್ರಹ್ಮಾವರದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಪಂದ್ಯಾಕೂಟಕ್ಕೂ ಆಯ್ಕೆಯಾಗುತ್ತಾರೆ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ವಿಜಯಕುಮಾರ್ ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರಾದ ಕೃಷ್ಣರಾಜ್ ಭಟ್, ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ, STMC ಸದಸ್ಯರಾದ ರಾಘವೇಂದ್ರ ನೆಂಪು, ವೈಶಾಲಿ, ಸವಿತಾ ರಾಜೇಂದ್ರ, ಶಾಲೆ ಹಳೆ ವಿದ್ಯಾರ್ಥಿ ಟ್ರೋಫಿ ಪ್ರಾಯೋಜಕರಾದ ಶಶಿಧರ್ ಶೆಟ್ಟಿ, ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾದ ಕುಪ್ಪಯ್ಯ ಮರಾಠಿ, ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ರವಿಶಂಕರ್ ಹೆಗ್ಡೆ, ಅರುಣ್ ಕುಮಾರ್ ಶೆಟ್ಟಿ, ಮಂಜುನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯ ಶಿಕ್ಷಕರಾದ ಶ್ರೀಧರ್ ಭಟ್ ಸ್ವಾಗತಿಸಿದರು. ಸಂಸ್ಥೆಯ ದೈಹಿಕ ಶಿಕ್ಷಕರಾದ ಚಂದ್ರಶೇಖರ್ ಶೆಟ್ಟಿ ವಂದಿಸಿದರು. ಈ ಒಂದು ಬೈಂದೂರು ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಟ ನಮ್ಮ KPS ನೆಂಪಿನಲ್ಲಿ ನಡೆಯುತ್ತಿರುವುದು ತುಂಬ ಖುಷಿ ವಿಷಯ. ಹಾಗೂ ಒಂದು 20-22 ಟೀಮ್ಗಳು ಬಾಲಕ ಬಾಲಕಿಯರದ್ದು ಬಂದಿದೆ. ಇಲ್ಲಿ ಭಾರಿ ಅದ್ಧೂರಿಯಾಗಿ ನಡೀತಾ ಇದೆ. ಇಲ್ಲಿಯ ಅಧ್ಯಾಪಕ ಬಂದವರು, ಶಿಕ್ಷಕ ಬಂದವರು ಎಲ್ಲರೂ ಸೇರಿ ಬಹಳ ಸಂತೋಷದಿಂದ ಅದ್ಧೂರಿಯಾಗಿ ಒಂದು ಪಂದ್ಯಾಟ ನಡೀತಾ ಇದೆ. ಇದಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೀಲಿ ಅಂತ ಹಾರೈಸ್ತಾ ನಾನೊಂದೆರಡು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ಬೈಂದೂರು ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಟ 17ರ ವಯೋಮಾನದ ಬಾಲಕ ಬಾಲಕಿಯರದು ಒಟ್ಟು ಸುಮಾರು 18ರಿಂದ 20 ಟೀಮ್ ಭಾಗವಹಿಸಿದೆ. ವಿದ್ಯಾರ್ಥಿಗಳು ಸುಮಾರು
200ರಿಂದ 205 ಜನ ವಿದ್ಯಾರ್ಥಿಗಳು, 40 ಜನ ದೈಹಿಕ ಶಿಕ್ಷಕರು, ತಂಡದ ವ್ಯವಸ್ಥಾಪಕರು, ಸುಮಾರು 500 ಜನ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಈ ಒಂದು ವ್ಯವಸ್ಥೆಯನ್ನು ತುಂಬ ಸುಂದರವಾಗಿ ಬಾಲಕಿಯರಿಗೆ ಪ್ರತ್ಯೇಕ ಅಂಕಣವನ್ನು ರಚನೆ ಮಾಡಿ ಬಾಲಕರಿಗೆ 2 ಸುಂದರವಾದ 2 ಅಂಕಣಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಉಪಹಾರದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು KPSC ವಣಸೆ ಶಾಲೆಯ ಮುಖ್ಯೋಪಾಧ್ಯಾಯರು, SDMC ಅವರು, ಹಾಗೆಯೇ ಪ್ರಾಂಶುಪಾಲರು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಒಂದು ವ್ಯವಸ್ಥಿತವಾದಂಥ ಪಂದ್ಯಾಟವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೆ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ 17ರ ವಯೋಮಾನದ ಬಾಲಕರ ಒಂದು ತಂಡ ಮತ್ತು 17ರ ವಯೋಮಾನದ ಬಾಲಕಿಯರ ಒಂದು ತಂಡವನ್ನು ಬೈಂದೂರು ವಲಯ ಮಟ್ಟದಿಂದ ಉಡುಪಿ ಜಿಲ್ಲೆಗೆ ಆಯ್ಕೆ ಮಾಡ್ತಾ ಇದ್ದೇವೆ. ಇಲ್ಲಿ ವಿಜೇತರಾದಂತಹ ಬಾಲಕರ ಮತ್ತು ಬಾಲಕಿಯರ ತಂಡವು ಸೆಪ್ಟೆಂಬರ್ 3ನೇ ತಾರೀಕು ಸರ್ಕಾರಿ ಪ್ರೌಢಶಾಲೆ ಕಾವಡಿ ಬ್ರಹ್ಮಾವರ ವಲಯ ಇಲ್ಲಿ ಜಿಲ್ಲಾ ಮಟ್ಟ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಇಲ್ಲಿ ಒಂದು ಸದೃಢವಾದಂಥ ಮತ್ತು ಉತ್ತಮವಾದ ತಂಡವನ್ನು ನಾವೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದೇವೆ. ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಇಲ್ಲಿನ ಎಲ್ಲ ಸಂಘಟಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಬೈಂದೂರು ವಲಯ ಮಟ್ಟದ ಪ್ರೌಢಶಾಲಾ 17ರ ವಯೋಮಾನದ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ KPS ನೆಂಪು ಸಂಸ್ಥೆಯಲ್ಲಿ ನಡೆಯುತ್ತಿರುವುದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಈ ಒಂದು ಪಂದ್ಯಾಟದಲ್ಲಿ ಸುಮಾರು 20 ತಂಡಗಳು, ಸುಮಾರು 400 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೆ ಅತ್ಯುತ್ತಮವಾದ ಆಯೋಜನೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಅತ್ಯುತ್ತಮವಾದ ಅಂಕಣವನ್ನು ರಚಿಸಿದ್ದೇವೆ. ಈ ಒಂದು ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಗೊಳಿಸಲು ಸಹಕರಿಸಿದ ಶಾಲೆಯ ಶಿಕ್ಷಕ ವೃಂದ, ಹಳೆ ವಿದ್ಯಾರ್ಥಿ ಸಂಘ ಹಾಗೂ SDMC ಅವರು ಹಾಗೂ ಬೈಂದೂರು ವಲಯದ ಎಲ್ಲ ದೈಹಿಕ ಶಿಕ್ಷಣ ಸನ್ಮಿತ್ರರಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. JP ಬಡಾಕೆರೆ, ವಿಪೋ ನ್ಯೂಸ್, ಬೈಂದೂರು. ಬೈಕಂಪಾಡಿ ಕೈಗಾರಿಕಾ ವಲಯದ ಹೆದ್ದಾರಿ ಸಂಪರ್ಕಿಸುವ ರಸ್ತೆ ಸೇರಿದಂತೆ ಬಹುತೇಕ ಒಳ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ಕೂಡಲೇ ಗುಂಡಿ ಮುಚ್ಚಿ ರಸ್ತೆ ದುರಸ್ತಿಗೊಳಿಸಲು ಒತ್ತಾಯಿಸಿ ನಾಗರಿಕರು ಮತ್ತು ಆಟೋ ರಿಕ್ಷಾ ಚಾಲಕರು ಡಿವೈಎಫ್ಐ ಬೈಕಂಪಾಡಿ ಘಟಕದ ನೇತೃತ್ವದಲ್ಲಿ ಬೈಕಂಪಾಡಿ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಡಿವೈಎಫ್ಐನ ಜಿಲ್ಲಾಧ್ಯಕ್ಷರಾದ BK ಇಮ್ತಿಯಾಜ್ ಮಾತನಾಡುತ್ತಾ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ನೆಲ ಜಲವನ್ನು ತ್ಯಾಗ ಮಾಡಿದ ಜನರನ್ನೇ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡುವ ದುಸ್ಥಿತಿಗೆ ತಂದು ನಿಲ್ಲಿಸಿದೆ. ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಮರೆತಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ಅಸೆಂಬ್ಲಿ ಅಧಿವೇಶನದಲ್ಲಿ ತನ್ನ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಿಲ್ಲ. ರಸ್ತೆ ಗುಂಡಿಗೆ ಬಿದ್ದು ಸಾವು ನೋವು ಸಂಭವಿಸುವ ಕುಟುಂಬಗಳ ಭಾವನೆ ಮತ್ತು ಗುಂಡಿಗಳಿಗೆ ಬಿದ್ದು ಕಷ್ಟ ನಷ್ಟ ಅನುಭವಿಸುವ ಬಡ ರಿಕ್ಷಾ ಟೆಂಪೋ ಚಾಲಕರ ನೋವು ಜನಪ್ರತಿನಿಧಿಗಳಿಗೆ ಅರ್ಥವಾಗುತ್ತಿಲ್ಲ. ಮುಂದಿನ 15 ದಿನದೊಳಗೆ ರಸ್ತೆ ದುರಸ್ತಿ ಆಗದಿದ್ದಲ್ಲಿ ಸಾರ್ವಜನಿಕರನ್ನು ಸಂಘಟಿಸಿ KIADB ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೈಗಾರಿಕಾ ಪ್ರದೇಶದ ಎಲ್ಲ ರಸ್ತೆಗಳು, ಮುಖ್ಯ ರಸ್ತೆಯನ್ನು ಹಿಡ್ಕೊಂಡು ಎಲ್ಲ ಒಳ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿದೆ ಅನ್ನುವಂಥದ್ದು ಅದನ್ನು ನಾವು ಹೇಳಬೇಕಾಗಿಲ್ಲ. ಅಲ್ಲಿ ದಿನನಿತ್ಯ ಸಂಚಾರ ಮಾಡುವಂತ ನಮಗೆ ದಿನನಿತ್ಯವೂ ಕೂಡ ಈ ಒಂದು ರಸ್ತೆಯ ದುರವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನುವಂಥದ್ದು ಈ ಒಂದು ರಸ್ತೆಯನ್ನ ನಿರಂತರವಾಗಿ ಈ ರಸ್ತೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ಈ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಬೇಕಾಗಿತ್ತು. ಆದರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಇನ್ನೂ ಕೂಡ ಕಳೆದ ಅನೇಕ ವರ್ಷಗಳಿಂದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಜನ ಒತ್ತಾಯ ಮಾಡ್ತಾ ಬಂದಿದ್ರು ಕೂಡ ಈ KIADB ಅವರಿಗೆ ಗುಂಡಿಗೆ ಆ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗದಷ್ಟು ಪರಿಸ್ಥಿತಿ ಅವರ ಬಿಗಡಾಯಿಸಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿಯ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಎನ್ನುವುದು ನಮಗೆ ಸ್ಪಷ್ಟ ಆಗಬೇಕು. ಒಂದು ತಿಂಗಳ ಹಿಂದೆ ನಾವೊಂದು ನಿಯೋಗವಾಗಿ KIADB ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಾಗ ಅವರು ಹೇಳಿದ್ರು, ಇನ್ನೇನು ಟೆಂಡರ್ ಆಗ್ತದೆ, ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರು. ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಮಾತನಾಡಿ, ರಸ್ತೆ ಗುಂಡಿಗಳಿಂದ ಅಪಘಾತ ಸಂಭವಿಸಿದಾಗ ಪೊಲೀಸರು ರಸ್ತೆ ನಿರ್ಲಕ್ಷ್ಯ ಮಾಡಿದ ಇಲಾಖೆಗಳ ಅಧಿಕಾರಿಗಳ ಮೇಲೆ ಕೇಸು ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಡಿವೈಎಫ್ಐ ಸುರತ್ಕಲ್ ವಲಯ ಕಾರ್ಯದರ್ಶಿ ಶ್ರೀನಾಥ್ ಕುಲಾಲ್ ಮಾತನಾಡಿದರು.
ಬೈಕಂಪಾಡಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ನವೀನ್ ಬೈಕಂಪಾಡಿ, ಪ್ರಮುಖರಾದ ಪೂವಪ್ಪ ದೇವಾಡಿಗ, ಮೋನಪ್ಪ, ಲತೀಫ್ ಅಂಗರಗುಂಡಿ, ಶಾಫಿ, ಶಬ್ಬೀರ್, ಮುಸ್ತಫಾ ಎಸ್ಎಂ ಫರೂಕ್ ದೇಶ್ ಪ್ರೇಮಿ, ಟೆಂಪೋ ಚಾಲಕರ ಸಂಘದ ನಾಯಕರಾದ 5 ಸ್ಟಾರ್ ಖಾದರ್, ರಹೀಂ, ಹೈದರ್ ಮೊದಲಾದವರು ಪಾಲ್ಗೊಂಡಿದ್ದರು. ಶಾರತ್ ವಿಫೋ ನ್ಯೂಸ್ ಮಂಗಳೂರು. ರಾಷ್ಟ್ರೀಯ ಹೆದ್ದಾರಿ ಅರಿಕಾಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಟೋಲ್ ಪ್ಲಾಜಾಕ್ಕೆ ದಿನದಿಂದ ದಿನಕ್ಕೆ ಅಧಿಕಾರಸ್ಥರ ನಿಲುವಿನ ವಿರುದ್ಧ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ನಾಗರಿಕ ಕ್ರಿಯಾ ಸಮಿತಿ ಹಾಗೂ ವ್ಯಾಪಾರಿ ವ್ಯವಸಾಯ ಸಮನ್ವಯ ಸಮಿತಿ ಜಂಟಿಯಾಗಿ ಟೋಲ್ಗೇಟ್ ನಿರ್ಮಾಣ ಸ್ಥಳಕ್ಕೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ತಡೆ ಸೃಷ್ಟಿಸಿ ಅನುಮತಿ ರಹಿತ ಪ್ರತಿಭಟನಾ ಮಾರ್ಚ್ ನಡೆಸಿದ 10 ಮಂದಿ ಕ್ರಿಯಾ ಸಮಿತಿ ಕಾರ್ಯಕರ್ತರ ವಿರುದ್ಧ ಕುಂಬಳೆ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಕುಂಬಳಪೇಟೆಯಿಂದ ಆರಿಕಾಡಿ ಕಡವತ್ತಿಗೆ ನಡೆದ ಪ್ರತಿಭಟನಾ ಮಾರ್ಚ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಚಾಲನೆ ನೀಡಿದರು. ರಘುದೇವನ್ ಮಾಸ್ಟರ್, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ಬಣ್ಣ ಆಳ್ವ, ಕುಂಬಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮುಗ್ರಾಳ್ ಮೊದಲಾದವರು ಮಾತನಾಡಿ ಕುಂಬಳೆಯ ಟೋಲ್ ಪ್ಲಾಜಾ ಜನವಿರೋಧಿಯಾಗಿದ್ದು ಅದನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ഈ സമരം ഈ ജനങ്ങൾ ആവശ്യപ്പെടുന്ന കൂടി സ്ഥാപിക്കണമെന്ന് ആവശ്യപ്പെടുന്നു. എല്ലാ ജനങ്ങളെയും അണിനിരത്തിക്കൊണ്ടാണ് ഈ സമരത്തെ പൊളിക്കാൻ ദേശീയവാദ അതോറിറ്റി പല കളികളും നടത്തിയിട്ടുണ്ട്. ഒരു കാര്യം നിങ്ങൾ മനസ്സിലാക്കിക്കൊള്ളണം, ഇവിടത്തെ ഈ പണി അവസാനിപ്പിച്ച് ഇവിടത്തെ കരാറുകാരനെ ഇവിടെ നിന്ന് ഓടിക്കാൻ ഞങ്ങൾക്ക് അറിയാഞ്ഞിട്ടല്ല, പക്ഷേ മാന്യത കൊണ്ട് ചെയ്യാത്തതാണ്. നിങ്ങൾ വിചാരിക്കേണ്ട ഞങ്ങള് പാവങ്ങളാണ് എന്ന് നന്നായി അറിയാം. എല്ലാ പാർട്ടിയുടെ ആളുകളും ഇതിനകത്തുണ്ട്. നിങ്ങളുടെ വാഹനം ഇവിടെ ഉണ്ടാവില്ല. എല്ലാം ഞങ്ങള് വേണ്ട വിലയിൽ കൈകാര്യം ചെയ്യും. പക്ഷെ തീരുമാനിച്ചങ്ങ് ഇറങ്ങിയാൽ ഒരുത്തരും ഇവിടെ പണി നടത്തില്ല. ಪ್ರತಿಭಟನಾ ಮೆರವಣಿಗೆಗೆ ಬಿಜೆಪಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜಕೀಯ ಪಕ್ಷಗಳು ಪಾಲ್ಗೊಂಡರು. ಕೇವಲ 25 ಕಿಲೋಮೀಟರ್ ಅಂತರದಲ್ಲಿ ಟೋಲ್ಗೇಟ್ ಇಡೀ ದೇಶದಲ್ಲೇ ಮತ್ತೆಲ್ಲೂ ಇಲ್ಲ. ಆದರೆ ಕುಂಬಳೆಯಲ್ಲಿ ಟೋಲ್ಗೇಟ್ ಸ್ಥಾಪಿಸುತ್ತಿರುವುದು ಕಾನೂನು ಉಲ್ಲಂಘನೆ ಹಾಗೂ ಜನದ್ರೋಹಕರ ನಿಲುವು ಎಂದು ಪ್ರತಿಭಟನಾಕಾರರು ಪ್ರತಿಕ್ರಿಯಿಸಿದರು. ರೆಹಮಾನ್, ವಿಫೋ ನ್ಯೂಸ್, ಮಂಜೇಶ್ವರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿ ಕೃಷಿ ಉತ್ತೇಜಿಸಲು ರೈತರಿಗೆ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ನೇತೃತ್ವದಲ್ಲಿ ಕಾಫಿಕೋ ಕಾರ್ಯಾಗಾರ ಸುಳ್ಯ ಸಿಎ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಿತು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉದ್ಘಾಟಿಸಿದರು. ಅಡಕೆಗೆ ಪರ್ಯಾಯ ಕಾಫಿ ಅಲ್ಲ, ಅಡಕೆಯ ಜೊತೆ ಕಾಫಿ. ಆ ಕಾರಣಕ್ಕೆ ಇದು ಕಾಪಿಕೋ. ಇದು ಯಾರೋ ಒಬ್ರು ಮಾಡೋ ಪ್ರಯತ್ನ ಅಲ್ಲ. ಇದು ನಬಾರ್ಡ್, ಕೋಆಪರೇಟಿವ್ ಸೊಸೈಟಿ, ಕಾಫಿ ಬೋರ್ಡ್, 7 ಗ್ರೀನ್ ಟೀಮ್, ಇರಿಗೇಷನ್ ಎಕ್ಸ್ಪರ್ಟ್ ಆಗಿರುವಂತಹ ಜೈನ್ ಇರಿಗೇಷನ್, ಫರ್ಟಿಲೈಸರ್ ಕಂಪನಿ ಆಗಿರುವಂತಹ ಯಾರ, ನಮ್ಮ ಪಾರ್ಟಿ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಮಾಡುವ ಪ್ರಯತ್ನ. ಆ ಕಾರಣಕ್ಕೆ ಇದು ಕಾಪಿಕೋ. It is ಕಾಫಿ ಕಲೆಕ್ಟಿವ್, ಕಾಫಿ ಕೋಆಪರೇಟಿವ್. ಕಾಫಿಯನ್ನು ಒಂದು ಕ್ರೈಸಿಸ್ನ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಚಯಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಸೈಂಟಿಫಿಕ್ ಅಪ್ರೋಚ್ನ ಮುಖಾಂತರ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಮ್ಮ ರೈತರಿಗೆ ಇದನ್ನು ಪರಿಚಯಿಸಬೇಕು ಮತ್ತು ಅವರಿಗೆ ವಿಶ್ವಾಸ ತುಂಬಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಪ್ರಯತ್ನ ನಮ್ಮ ಸುಳ್ಯದಿಂದ ಪ್ರಾರಂಭ ಆಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ಕಾಫಿ ಬೋರ್ಡ್ ಚೇರ್ಮನ್ ದಿನೇಶ್ ಎಂಜೆ, ಕಾಫಿ ಬೋರ್ಡ್ ಆಫ್ ಇಂಡಿಯಾ ಉಪನಿರ್ದೇಶಕ ಡಾಕ್ಟರ್ ವಿ ಚಂದ್ರಶೇಖರ್ನ ಬಾರ್, ಡಿಡಿಎಂ ಸಂಗೀತಕರ್ತ, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಸಕಲೇಶ್ಪುರ, 7 ಬೀನ್ ಟೀಮ್ ಚೇರ್ಮನ್ ಡಾಕ್ಟರ್ ಧರ್ಮರಾಜ್, ಬಿಜೆಪಿ ಮಂಡಳ ಸಮಿತಿ ಅಧ್ಯಕ್ಷ ವೆಂಕಟ್ ವಳಲಂಬೆ, ಯಾರಾ ಫರ್ಟಿಲೈಸರ್ನ ಮುಖ್ಯಸ್ಥರಾದ ಬೋಪಣ್ಣ, ಜೈನ್ ಇರಿಗೇಷನ್ನ ಕಾರ್ತಿಕ್ ಮಂಜುನಾಥ್, ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದಿರೆ, ಸುಳ್ಯ ಸಿಎ ಬ್ಯಾಂಕ್ ಅಧ್ಯಕ್ಷ ವಿಕ್ರಮ್ ಎವಿ, ಕಾಪಿಕೋ ಕಾರ್ಯಾಗಾರದ ಸಂಚಾಲಕ ಸಂತೋಷ್ ಕುತ್ತಮೊಟ್ಟೆ, ಸಹ ಸಂಚಾಲಕ ರಾಮಕೃಷ್ಣ ಭಟ್, ಕುರುಂಬುಂಡೇಲು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹಳದಿ ರೋಗದಿಂದ ಕಂಗೆಟ್ಟ ಅಡಿಕೆ ಬೆಳೆಗಾರರ ನೆರವಿಗೆ ನಿಲ್ಲುವ ಮಹತ್ತರ ಯೋಜನೆಗಾಗಿ ಕಾಫಿ ಬೆಳೆಯನ್ನ ಪ್ರೋತ್ಸಾಹಿಸಲು ಕಾರ್ಯಾಗಾರ ರೂಪಿಸಲಾಗಿದೆ. ಅಡಿಕೆ ತೋಟದಲ್ಲಿ ಉಪಬೆಳೆಯಾಗಿ ಕಾಫಿ ಬೆಳೆಯುವ ನಿಟ್ಟಿನಲ್ಲಿ ಸಲಹೆ, ಮಾರ್ಗದರ್ಶನ ನೀಡಲು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ.
ಕೃಷಿಯಲ್ಲಿ ಸುಸ್ಥಿರ ಹಾಗೂ ಲಾಭದಾಯಕ ಪರ್ಯಾಯ ಬೆಳೆಗಳ ಗುರುತಿಸುವಿಕೆ, ಆರ್ಥಿಕ ಭದ್ರತೆ, ಕಾಫಿ ಬೆಳೆಯ ಹೊಸ ಸಾಧ್ಯತೆಗಳ ಅನ್ವೇಷಣೆ, ತಂತ್ರಜ್ಞಾನ ಬಳಸಿ ಗುಣಮಟ್ಟದ ಕಾಫಿ ಉತ್ಪಾದಿಸುವ ಗುರಿ, ವಿಶಿಷ್ಟತೆಯ ಕರಾವಳಿ ಕಾಫಿಗಾಗಿ ಪ್ರಯತ್ನ, ವೈಜ್ಞಾನಿಕ ವಿಶಿಷ್ಟ ಕಾಫಿ ಅಡಿಕೆಗೂ ಮೀರಿ ಮಿಷನ್ ಕರಾವಳಿ ಕಾಫಿಯನ್ನು ತಯಾರಿಸುವ ಬ್ರ್ಯಾಂಡ್ ಕಾಫಿ ನಿರ್ಮಾಣ ಗುರಿ. ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬೆಳೆಸೋಕ್ಕೆ ತೊಂದರೆ ಇಲ್ಲ, ಆದರೆ ಸ್ವಲ್ಪ ಸಂಖ್ಯೆನೂ ಜಾಸ್ತಿಯಾಗಿ ನಾನು ಅದಕ್ಕೆ ಹೇಳಿದ್ದೆ FPOಗಳ ಮುಖಾಂತರ ಬಂದು ಒಂದು ಸ್ಟಾರ್ಟ್ ಆದರೆ ನಾವು ಅಲ್ಲಿಗೆ ಗ್ರ್ಯಾಂಟ್ ಕೊಡಲೇಬೇಕಾ? ಕಾಫಿ FPO ಮಾಡಿದ ತಕ್ಷಣ ನೀವು 100 ಜನ FPO ಮಾಡಬೇಕಂತ ನಾನು ಹೇಳಿದೆ. 100 ಜನ ಸಂಖ್ಯೆ ಕಾಫಿ ಬೆಳೆಗಾರರು ಒಟ್ಟಿಗೆ ಆಗಬೇಕು. ನೀವು ಅಸಿಸ್ಟೆನ್ಸ್ ಕೊಡಬೇಕಿದ್ರೆ ಅಥವಾ ನೆರವು ಕೊಡಬೇಕಿದ್ರೆ ನಿಮ್ಮ ವ್ಯಾಪ್ತಿಗೆ ತಗೊಳ್ಬೇಕಲ್ಲ. ಈ ವ್ಯಾಪ್ತಿಯಲ್ಲಿ ನೀವು ಕಾಫಿಯ FPO ಮಾಡಿದರೆ ನಾವು ವ್ಯಾಪ್ತಿನ ಕನ್ಸಿಡರ್ ಮಾಡೇ ಮಾಡ್ತೀವಿ. ಕಾಫಿಯ FPO ಮಾಡೋದು ಅಲ್ಲಿಗೆ ಅದೊಂದು ನಿಮ್ಗೆ ಸೂಕ್ಷ್ಮವಾದ ಒಂದು ನಾನು ಇದನ್ನು ಕೊಟ್ಟಿರೋದು ಏನು ಹೇಳಿ ಆ ರೀತಿ ಪ್ರಾರಂಭ ಮಾಡಿ ಆವಾಗ ಏನಾಗುತ್ತೆ ನಿಮಗೆ ಒಂದು ಪ್ರಾರಂಭ ಹೆಜ್ಜೆ ಇಡೋದಕ್ಕಾಗುತ್ತೆ. ಏನು ಹೇಳ್ಬೋದು, ನಾವು ಈಗ ಕಾಫಿ FPO ಒಂದು ಪ್ರಾರಂಭ ಆಗಿದೆ ಸುಳ್ಯದಲ್ಲಿ. ಸೊ ಅಲ್ಲಿ ನಾವು ಕಾಫಿ ಮಂಡಳಿಯಲ್ಲಿ ಬೋರ್ಡ್ ಅಂತ ಇದೆ, ಬೋರ್ಡ್ ಮೆಂಬರ್ಸ್ ಇರ್ತಾರೆ, ನಮ್ಮ CEO ಇರ್ತಾರೆ, ಮತ್ತು ಅಧಿಕಾರಿಗಳಿರ್ತಾರೆ. ಅವರು ಒಂದಿಗೆ ಕೂತ್ಕೊಂಡು ನಾವು ಆಲ್ರೆಡಿ ಕೆಲವು ರಿಪೋರ್ಟ್ಗಳನ್ನು ಕಾಫಿ ಮಂಡಳಿ ಮಾಡಿದೆ. ಇನ್ನೇನಾದರೂ ಸ್ವಲ್ಪ ನಾವು ಮಾಡಿಫಿಕೇಶನ್ ಮಾಡಿ ಇದನ್ನು ಸೇರಿಸೋದು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಸೇರಿಸಿದ ಮೇಲೆ ನಾವು ಏನು ಕೊಡಬೇಕು ಅನ್ನೋದು ಭಾಳ ದೊಡ್ಡ ವಿಚಾರ. ಯಾವ ವೆರೈಟಿಗಳು ಇಲ್ಲಿ ಬೆಳೆಯುತ್ತೆ, ಇವತ್ತು ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ. ಗಣೇಶ ಚತುರ್ಥಿ ಹಬ್ಬದ ವೇಳೆ ಮಂಗಳೂರು ನಗರ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಕಬ್ಬಿಗೆ ಭಾರಿ ಬೇಡಿಕೆ. ಆದರೆ ಈ ಭಾಗದಲ್ಲಿ ಕಬ್ಬು ಬೆಳೆಯುವುದೇ ಅಪರೂಪವಾಗಿದೆ. ಮಾರುಕಟ್ಟೆಗೆ ಬರುವ ಕಬ್ಬಿನಲ್ಲಿ 90% ಬಯಲು ಸೀಮೆಯತ್ತು. ಇಂತಹ ಹೊತ್ತಿನಲ್ಲಿ ನಗರ ಭಾಗದಲ್ಲಿ ಕೃಷಿಕರೊಬ್ಬರು ಎಕರೆಗಟ್ಟಲೆ ಜಾಗದಲ್ಲಿ ಕಬ್ಬು ಬೆಳೆದು ಸ್ಥಳೀಯ ಮಾರುಕಟ್ಟೆಗೆ ಒದಗಿಸುತ್ತಿದ್ದಾರೆ. ಮಂಗಳೂರಿನ ಹೊರವಲಯದ ಅದ್ಯಪಾಡಿಯ ಪಾದಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕುಟುಂಬವೊಂದು ಕಬ್ಬು ಬೆಳೆಸಿ ಚೌತಿ ಹಬ್ಬಕ್ಕೆ ಪೂರೈಸುತ್ತಿದ್ದಾರೆ. ಡಿಸೆಂಬರ್ನಲ್ಲಿ ನಾಟಿ ಮಾಡಿದ್ರೆ ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ವೇಳೆಗೆ ಕಬ್ಬು ಕಟಾವಿಗೆ ಸಿದ್ಧವಾಗುತ್ತದೆ. ಕಳೆದ 30 ವರ್ಷಗಳಿಂದ ಕಬ್ಬು ಬೆಳೆಸುತ್ತಾ ಬರಲಾಗುತ್ತಿದೆ. ಈ ಬಾರಿ ಸುಮಾರು 10 ರಿಂದ 12 ಸಾವಿರ ಕಬ್ಬಿನ ಗಿಡಗಳನ್ನು ನಾಟಿ ಮಾಡಿದ್ದು, ಮಳೆ ಇತ್ಯಾದಿ ಕಾರಣದಿಂದಾಗಿ ಒಂದಷ್ಟು ಬೆಳೆಗೆ ಹಾನಿಯಾಗಿದೆ. ಕಬ್ಬಿನ ಕೃಷಿ ಹೆಚ್ಚು ಲಾಭದಾಯಕವಾಗಿದ್ದು, ನಾಟಿ ಮಾಡಿದ ಆರಂಭದ ದಿನಗಳಲ್ಲಿ ಸ್ವಲ್ಪ ಶ್ರಮ ಹಾಕಿ ಕೆಲಸ ಮಾಡಬೇಕು. ಫಸಲು ಉತ್ತಮವಾಗಿ ಬಂದರೆ ಅಧಿಕ ಬೆಲೆಯೂ ಸಿಗುತ್ತದೆ. ಈ ಬಾರಿ ಮಳೆ ಜಾಸ್ತಿ ಬಂದು ಬೆಳೆ ಸ್ವಲ್ಪ ಕಡಿಮೆ ಬಂದಿದೆ. ಗಣೇಶ ಚತುರ್ಥಿಗೆ ಮಾತ್ರವಲ್ಲದೆ ಮೋತಿ ಫೆಸ್ಟ್ ಸಂದರ್ಭದಲ್ಲೂ ಬೇಡಿಕೆ ಬರುತ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ಚತುರ್ಥಿಯಂದು ಹೆಚ್ಚು ಲಾಭ ಬರುತ್ತದೆ. ಕೃಷಿ ಚಟುವಟಿಕೆಗಿಂತ ಕಬ್ಬು ಬೆಳೆ ಖರ್ಚು ಜಾಸ್ತಿಯಾಗುತ್ತದೆ. ಈ ಬಾರಿ ಹಬ್ಬದ ಪ್ರಯುಕ್ತ ಮಂಗಳೂರು ನಗರದಲ್ಲಿ ಕಬ್ಬು ಮಾರಾಟ ಜೋರಾಗಿದೆ. ಬೆಳೆ ಏರಿಕೆಯ ನಡುವೆಯೂ ಗ್ರಾಹಕರು ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಸಾಧಾರಣ ನಾವೊಂದು 35 ವರ್ಷಕ್ಕಿಂತ ಕಬ್ಬು ಮಾಡ್ತಾ ಇದ್ದೇವೆ. ತೊಂದರೆ ಇಲ್ಲ, ಬಾಕಿ ಕೃಷಿಗಿಂತ ಇದರಲ್ಲಿ ಸ್ವಲ್ಪ ಆದಾಯ ಜಾಸ್ತಿ ಉಂಟು, ಆದರೆ ಖರ್ಚು ಜಾಸ್ತಿ. ನೆರೆದ್ದು ಒಂದು ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ. ಮತ್ತು ರೋಡ್ ರಸ್ತೆ ಎಲ್ಲ ಇಲ್ಲಲ್ಲ, ಹಾಗೆ ಸ್ವಲ್ಪ ಹೊರಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಮತ್ತು ಎಲ್ಲ ನಾವು ಈಗ ಸಾಧಾರಣ ನಮ್ಮ ಆಸುಪಾಸಿನವರನ್ನೆಲ್ಲ ಒಟ್ಟು ಸೇರ್ತೀವಿ. ನಾವು ಒಂದು ವರ್ಷಕ್ಕೊಮ್ಮೆ ಒಂದು 10 ಜನ ಹೀಗೆ ಸೇರಿ ನಾವು ಈ ಕಬ್ಬನ್ನು ರೋಡ್ ಮಾರ್ಗದ ಬದಿಗೆ ಕೊಂಡೋಗ್ತೇವೆ. ಮತ್ತು ಪೇಟೆಗೆ ಗಾಡಿಯ ಮುಖಾಂತರ ನಾವು ಸಾಗಿಸ್ತೇವೆ. ಒಂದು ಸಾಧಾರಣ ನಮಗೆ ಒಂದು ವರ್ಷಕ್ಕೆ ಒಂದು 10-15 ಸಾವಿರ ಕಬ್ಬು ಆಗ್ತದೆ. ಒಂದು 3-4 ಸಾವಿರ, 1 ಲಕ್ಷ ಬರ್ತದೆ ಆದಾಯ. ಸ್ವಲ್ಪ ಖರ್ಚು ಉಂಟು, ಹಾಗೆ ಸಾಧಾರಣ 1-2 ಲಕ್ಷ ಖರ್ಚು ಬರ್ತದೆ. ಆದರೆ ತೊಂದರೆ ಇಲ್ಲ, ಬಾಕಿ ಬೆಳೆಗಿಂತ ಈ ಕಬ್ಬಿನ ಬೆಲೆಯಲ್ಲಿ ಸ್ವಲ್ಪ ನಮಗೆ ಲಾಭಾಂಶ ಜಾಸ್ತಿ ಕಾಣ್ತದೆ. ಇತರ ಬೆಳೆ ಕೂಡ ನಮ್ಮ ಇದು ತೆಂಗು ಅಡಿಕೆ ಎಲ್ಲ ಸ್ವಲ್ಪ ಹಾಕ್ತೇವೆ, ಭತ್ತ ಮಾಡ್ತೇವೆ. ಅದರೊಟ್ಟಿಗೆ ಇದು ಕೂಡ ಒಂದು ಸೇರಿ ನಾವೊಂದು ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಒಳ್ಳೆ ತೊಂದರೆ ಇಲ್ಲ. ನಮ್ಮ ಊರು ಅದ್ದೆಪಾಡಿ ಪಾದೆ ಅಂತ. ನಾವು ಸುಮಾರು 30 ವರ್ಷದಿಂದ ಕಬ್ಬು ಬೆಳೀತಾ ಇದ್ದೇವೆ. ನಾನು ತಂದೆಯವರೊಟ್ಟಿಗೆ ನಾನು ಅದನ್ನು ಕೆಲಸ ಮಾಡ್ತಾ ಇದ್ದೇನೆ. ನಾವು ಸ್ವಂತ ದುಡಿಯುವುದರಿಂದ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಇದರ ಜೊತೆಗೆ ಅಡಿಕೆ, ಕೃಷಿ, ಭತ್ತ ಎಲ್ಲ ಬೆಳೀತಾ ಇದ್ದೇವೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಾಕ್ತೇವೆ, ಬೀಜ ಹಾಕ್ತೇವೆ. ಮತ್ತು ಇದು ಚೌತಿ ಸಾಧಾರಣ 8-9 ತಿಂಗಳಿಂದ ಬೆಳೆ. ಇದು ನಮಗೆ ಚೌತಿಗೆ ಮಾರಾಟವಾದರೆ ಮಾತ್ರ ಲಾಭ, ಬಾಕಿ ಟೈಮ್ ಇದು ಅಷ್ಟು ಇದಕ್ಕೆ ಇದಿಲ್ಲ. ಮತ್ತು ನಮಗೂ ಕ್ರಿಶ್ಚಿಯನ್ ಅವರ ಮರಿಯ ಜಯಂತಿ ಟೈಮಲ್ಲಿ ಸ್ವಲ್ಪ ಚರ್ಚಿನವರಿಗೆ
ಎಲ್ಲ ಕಬ್ಬು ಹಾಕ್ತೇವೆ. ಮತ್ತು ಕೆಲಸದ ಜನರ ತುಂಬ ಅಭಾವ ಇದೆ. ಮತ್ತು ನಮಗೆ ಈ ಫಲ್ಗುಣಿ ನದಿ ಹತ್ತಿರ ಇರುವುದರಿಂದ ಅವೈಜ್ಞಾನಿಕ ಡ್ಯಾಮ್ ನಿರ್ಮಾಣವಾಗಿರುವುದರಿಂದ ನಮಗೆ ಇದರಿಂದ ತುಂಬ ತೊಂದರೆ ಆಗ್ತದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಬ್ರಿಟನ್ ದೇಶದ ಲಂಡನ್ ನಗರದ ಮೂಡಣ ಭಾಗದ ಭಾರತೀಯರ ಹೋಟೆಲ್ ಒಂದರಲ್ಲಿ ಬೆಂಕಿ ಹೊತ್ತಿಕೊಂಡು ವ್ಯಕ್ತಿಯೊಬ್ಬರು ರಸ್ತೆಯಲ್ಲಿ ಓಡಿದ್ರೆ ಒಟ್ಟು 5 ಸುಟ್ಟ ಗಾಯ ಮಾಡಿಕೊಂಡರು. ಅಲ್ಲಿ ಏನಾಯ್ತು? ಕೆಲವರ ಪ್ರಕಾರ ಇಂಡಿಯನ್ ಅರೋಮಾ ಎಂಬ ಆ ಹೋಟೆಲ್ನಲ್ಲಿ ಬೆಂಕಿ ಅವಘಡ ನಡೆಯಿತು. ಮತ್ತೆ ಕೆಲವರ ಪ್ರಕಾರ ಕೆಲವರು ಹೋಟೆಲ್ಗೆ ದಾಳಿ ಮಾಡಿ ಬೆಂಕಿ ಎಸೆದರು. ಲಂಡನ್ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ಆರಿಸಿದ್ದಾರೆ. ಬೆಂಕಿಗೆ ಕಾರಣವನ್ನ ತನಿಖೆ ಮಾಡುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾಂಡ್ಸ್ ಹಿಲ್ ಪ್ರದೇಶದ ವುಡ್ಫೋರ್ಡ್ ರಸ್ತೆಯ ಭಾರತೀಯ ಹೋಟೆಲ್ನಲ್ಲಿ ಬೆಂಕಿ ಮತ್ತು 5 ಗಾಯಗೊಂಡಿರುವುದರ ಬಗೆಗೆ ತನಿಖೆ ಆರಂಭವಾಗಿದೆ ಎಂದು ಡಿಟೆಕ್ಟಿವ್ ಚೀಫ್ ಇನ್ಸ್ಪೆಕ್ಟರ್ ಮಾರ್ಕ್ ರೋಸರ್ ತಿಳಿಸಿದ್ದಾರೆ. 9 ಗಂಟೆಗೆ ಊಟ ಮಾಡುವವರು ಹೋಟೆಲ್ನಲ್ಲಿ ತುಂಬಿದ್ದ ಹೊತ್ತಿನಲ್ಲಿ ಈ ಅನಾಹುತ ಆಗಿದೆ. ಸಿಸಿಟಿವಿ ನೋಟವನ್ನ ಪರಿಶೀಲಿಸಲಾಗಿ 3 ಮುಸುಕು ಹಾಕಿಕೊಂಡವರು ಒಳಗೆ ಪೆಟ್ರೋಲ್ನಂತಹ ಒಂದು ದ್ರವವನ್ನ ಹೋಟೆಲಿನ ನೆಲಕ್ಕೆ ಎಸೆದು ಬೆಂಕಿ ಎಸೆದದ್ದು ಕಂಡುಬರುತ್ತದೆ. ಕೂಡಲೇ ಜ್ವಾಲೆ ಮತ್ತು ಚೀರುವಿಕೆ ಕೇಳಿಸಿದೆ. ಗಾಯಗೊಂಡಿರುವ 5ರಲ್ಲಿ ಒಬ್ಬ ಮಹಿಳೆ ಮತ್ತು ಪುರುಷ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಅಂತಿಮವಾಗಿ ಸಂಶಯ ಮೇಲೆ 15ರ ಒಬ್ಬ ಹುಡುಗ ಹಾಗೂ 54ರ ವಯಸ್ಕ ಎಂದು ಇಬ್ಬರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಉಡುಪಿ ತೆಂಕುಪೇಟೆಯ ವಸತಿ ನಿಲಯವೊಂದರಲ್ಲಿ ಪ್ರಜ್ಞೆ ಇಲ್ಲದೆ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಮಹಿಳೆಯೋರ್ವರನ್ನ ವಿಶ್ವಶೆಟ್ಟಿ ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಘಟನೆ ನಡೆದಿದೆ. ಮಹಿಳೆ ಶರ್ವಾಣಿ 37 ವರ್ಷ ಫ್ಲಾಟ್ ಒಂದರಲ್ಲಿ ಕಳೆದ 1 ವರ್ಷದಿಂದ ಕೆಲಸಕ್ಕೆ ಸೇರಿದ್ದರು. ಕಳೆದ 15 ದಿನಗಳಿಂದ ಮಹಿಳೆ ಒಂಟಿಯಾಗಿ ಜೀವಿಸುತ್ತಿದ್ದು ಫ್ಲಾಟ್ ಮಾಲೀಕ ಬೆಂಗಳೂರಿಗೆ ತೆರಳಿದ್ರು. ಇಂದು ಹಿರಿಯ ನಾಗರಿಕರಾದ ಮಾಲೀಕ ಬಂದಾಗ ಮಹಿಳೆ ಪ್ರಜ್ಞಾಹೀನ ಸ್ಥಿತಿ ನೋಡಿ ವಿಶ್ವಶೆಟ್ಟಿಗೆ ಮಾಹಿತಿ ನೀಡಿದ್ರು. 3ನೇ ಮಹಡಿಯಿಂದ ಮಹಿಳೆಯನ್ನ ಲಿಫ್ಟ್ ಇಲ್ಲದೆ ಇರುವುದರಿಂದ ವಿಶ್ವಶೆಟ್ಟಿ ಎತ್ತಿಕೊಂಡು ಬಂದು ತನ್ನ ವಾಹನದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ರು. ರಕ್ಷಿಸುವ ಸಮಯ ಇರುವೆಗಳೆಲ್ಲ ಮಹಿಳೆಯ ದೇಹವನ್ನ ಆವರಿಸಿಕೊಂಡಿದ್ದು ಅಸಹನೀಯ ಸ್ಥಿತಿ ಎದುರಾಗಿತ್ತು. ಮಹಿಳೆ ಅನ್ನ ಆಹಾರ ಸೇವಿಸದೆ 2-3 ದಿನಗಳಾಗಿರಬಹುದು ಹಾಗೂ ಪರಿಸ್ಥಿತಿ ಚಿಂತಾಜನಕವಿದೆ. ಮಹಿಳೆಯ ಸಂಬಂಧಿಕರ ಪತ್ತೆಗಾಗಿ ಮಾಹಿತಿ ಇಲ್ಲದಿರುವುದರಿಂದ ಸಂಬಂಧಿಕರು ಅಥವಾ ಸಂಬಂಧಪಟ್ಟವರು ಜಿಲ್ಲಾಸ್ಪತ್ರೆಗೆ ಸಂಪರ್ಕಿಸುವಂತೆ ವಿಶ್ವಶೆಟ್ಟಿ ವಿನಂತಿಸಿದ್ದಾರೆ. ನಗರ ಠಾಣೆಗೆ ಮಾಹಿತಿ ನೀಡಲಾಗಿದೆ. ಇದು ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಉಡುಪಿಯ ಫ್ಲಾಟ್ ಒಂದರಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಹಿಳೆ ಇರುವುದು ಮಾಹಿತಿ ಬಂದಿತ್ತು. ಇದೀಗ ಆಕೆಯನ್ನು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಹಿಳೆ ಮನೆಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದು. ಮಹಿಳೆ ಫ್ಲಾಟ್ನ ಮಾಲೀಕರು ಕಳೆದ 15 ದಿನಗಳಿಂದ ಊರಲ್ಲಿರಲಿಲ್ಲ, ಬೆಂಗಳೂರಿಗೆ ಹೋಗಿದ್ರಂತೆ. ಇವತ್ತು ಅವರು ಬೆಂಗಳೂರಿಂದ ಬರುವಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಹಿಳೆ ಬಿದ್ದುಕೊಂಡಿದ್ರು. ಕಳೆದ 3-4 ದಿನಗಳಿಂದ ಅನ್ನಾಹಾರ ಸೇವಿಸದೇ ಇರುವುದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಜೊತೆಗೆ ಮಹಿಳೆಯ ದೇಹವೆಲ್ಲ ಇರುವೆಗಳು ಸುತ್ತಾಕಿಕೊಂಡಿತ್ತು. ಫ್ಲಾಟ್ನಲ್ಲಿ ಲಿಫ್ಟ್ ಇಲ್ಲದೆ ಇರುವುದರಿಂದ 3ನೇ ಫ್ಲೋರ್ ಮೇಲಿಂದ ಕೆಳಗೆ ನಾವು ಹೊತ್ತುಕೊಂಡೇ ತರಬೇಕಾದಂತಹ ಪರಿಸ್ಥಿತಿ ಬಂತು. ಕೂಡಲೇ ನನ್ನ ವಾಹನದಲ್ಲಿ ಜಿಲ್ಲಾಸ್ಪತ್ರೆ ದಾಖಲು ಮಾಡಿದ್ದೇನೆ. ಮಹಿಳೆಯ ಪೂರ್ವಾಪರ ಅಥವಾ ಸಂಬಂಧಿಕರ ಬಗ್ಗೆ ಆಗಲಿ ಮನೆಯ ಬಗ್ಗೆ ಆಗಲಿ ವಿಳಾಸ ಯಾವುದೂ ಪತ್ತೆಯಾಗಿಲ್ಲ. ದಯಮಾಡಿ ಈ ಮಹಿಳೆಯ ಬಗ್ಗೆ ಮಾಹಿತಿ ಇರುವವರು ಜಿಲ್ಲಾಸ್ಪತ್ರೆಗೆ ಸಂಪರ್ಕಿಸಬೇಕು. ಮಹಿಳೆಯ ಸದ್ಯದ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಮಹಿಳೆಯ ಬಗ್ಗೆ ಯಾರಾದರೂ ಮಾಹಿತಿ ಇದ್ದವರು ಕೂಡ ಖಂಡಿತ ಜಿಲ್ಲಾಸ್ಪತ್ರೆ ಅಥವಾ ಉಡುಪಿ ನಗರ ಠಾಣೆಗೆ ಮಾಹಿತಿ ನೀಡಬಹುದು. ಈ ಬಗ್ಗೆ ಉಡುಪಿ ನಗರ ಠಾಣೆಗೆ ಕೂಡ ಮಾಹಿತಿ ನೀಡಲಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಕಳೆದೆರಡು ದಿನಗಳಿಂದ ನೆಕ್ಕಿಲಾಡಿ ಬಿಳಿಯೂರು ಪರಿಸರದಲ್ಲಿ ಕಾಣಿಸುತ್ತಿದ್ದ ಜೋಡಿ ಕಾಡಾನೆಗಳು ಆದಿತ್ಯವಾರ ಮುಂಚಾನೆಯಿಂದಲೇ ಉಪ್ಪಿನಂಗಡಿಯ ನೇತ್ರಾವತಿ ನದಿಯಲ್ಲಿ ವಿಹರಿಸುತ್ತಿದ್ದು, ನದಿಯ ಉಭಯ ದಿಕ್ಕಿನಲ್ಲೂ ಜಮಾಯಿಸಿದ ಜನ ಸಮೂಹದಿಂದ ನದಿಯಲ್ಲಿ ಅಕ್ಷರಶಃ ದಿಗ್ಬಂಧನಕ್ಕೀಡಾದ ಘಟನೆ ನಡೆದಿದೆ. ಶನಿವಾರ ರಾತ್ರಿ ಸುರ್ಯದ ಸುಬ್ರಹ್ಮಣ್ಯ ಭಟ್ ಎಂಬುವರ ತೋಟದಲ್ಲೇ ಇದ್ದ ಕಾಡಾನೆಗಳು ರಾತ್ರಿಯ ವೇಳೆ ಸಳ್ಳಿಕಟ್ಟಿ, ಪಿಲಿಗೂಡು, ಅಂಬುಟು ಮಾರ್ಗವಾಗಿ ಇಳಂತಿಲ ಗ್ರಾಮದ ಅಂಡೆತಡ್ಕ ಎಂಬಲ್ಲಿಂದ ನೇತ್ರಾವತಿ ನದಿಗಿಳಿದಿದೆ. ಈ ವೇಳೆ ಬೆಳಗಾಗಿ ಆನೆಯ ಇರುವಿಕೆ ಜನಗಳಿಗೆ ತಿಳಿದು ಆನೆಗಳನ್ನ ನೋಡಲು ನದಿಯತ್ತ ಜನ ತಂಡೋಪತಂಡವಾಗಿ ಆಗಮಿಸತೊಡಗಿದ್ರು. ಇದರಿಂದ ಗಲಿಬಿಲಿಗೊಂಡ ಆನೆ ನದಿಯ 2 ಪಾರ್ಶ್ವಕ್ಕೂ ಸಾಗಿ ದಡದತ್ತ ಹೋಗಲು ಸಾಧ್ಯವಾಗದೆ ಬಳಿಕ ನದಿ ಮಧ್ಯದ ದಿನ್ನೆಯಲ್ಲಿ ನಿಂತುಕೊಂಡಿತ್ತು. ಉಪ್ಪಿನಂಗಡಿಯ ಸುಬ್ರಹ್ಮಣ್ಯ ಕ್ರಾಸ್ ರಸ್ತೆಯ ಬಳಿ ನೇತ್ರಾವತಿ ನದಿಯಲ್ಲಿ ಕಾಣಿಸಿದ್ದ ಕಾಡಾನೆಗಳು ಜನವಸತಿ ಪ್ರದೇಶದತ್ತ ಬಾರದಂತೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಹೋಂಗಾರ್ಡ್ ಸಿಬ್ಬಂದಿಗಳು ನಿಗಾವಹಿಸಿ ಜಂಟಿ ಕಾರ್ಯಾಚರಣೆ ನಡೆಸಿದ್ರು.
ಉಪ್ಪಿನಂಗಡಿಯಲ್ಲಿದ್ದ ಗೃಹರಕ್ಷಕ ದಳದ ಪ್ರವಾಹ ರಕ್ಷಣಾ ತಂಡದ ಬೋಟನ್ನು ಬಳಸಿಕೊಂಡು ನದಿಗಿಳಿದ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಕೋವಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಆನೆಗಳು ಜನವಸತಿಯತ್ತ ಬಾರದಂತೆ ಬೆದರಿಸಲು ಯತ್ನಿಸಲಾಯಿತು. ಜನವಸತಿ ಪ್ರದೇಶದತ್ತ ಆನೆಗಳ ಚಲನೆ ಕಂಡು ಬಂದಾಗಲೆಲ್ಲ ದಡದಲ್ಲಿ ಗರ್ನಲ್ ಸಿಡಿಸಿ ಆನೆಗಳನ್ನು ಬೆದರಿಸಲಾಯಿತು. ಒಟ್ಟಾರೆ ದಿನವಿಡೀ ನದಿಯಲ್ಲಿ ಬೋಟ್ ಮೂಲಕ ಗುಂಡು ಹಾರಿಸುತ್ತಾ ದಡದಲ್ಲಿ ಸುಡುಮದ್ದು ಸಿಡಿಸುವ ಮೂಲಕ ಆನೆಗಳನ್ನು ಉಪ್ಪಿನಂಗಡಿ ಪೇಟೆಯತ್ತ ಸಂಚರಿಸದಂತೆ ನಿರಂತರ ಪ್ರಯತ್ನ ನಡೆಸಲಾಯಿತು. ಸಂಜೆಯವರೆಗೂ ಆನೆ ನದಿಯಲ್ಲಿ ಕೂಟೇಲು ಪರಿಸರದಿಂದ ಪಂಜಳ ತನಕ ಸಂಚರಿಸುವುದು ಹಿಂತಿರುಗುವುದು ಮಾಡುತ್ತಲೇ ಇದ್ದ ಕಾರಣ ಇಲಾಖಾಧಿಕಾರಿಗಳು ಆನೆ ಓಡಿಸುವ ಪ್ರಯತ್ನವನ್ನ ನಡೆಸುತ್ತಲೇ ಇರಬೇಕಾಯಿತು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಮುಂಬೈ ಶಿವಾಯ ಫೌಂಡೇಶನ್ ವತಿಯಿಂದ ಪಡುಬಿದ್ರಿಯ ಬಂಟರ ಸಂಘದ ಕೃಷಿ ಸುಧಾಮ ವೇದಿಕೆಯಲ್ಲಿ ಗಣ್ಯರ ಸನ್ಮಾನ, ಪ್ರೇರಣಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಸದಾ ಕ್ರಿಯಾಶೀಲರಾಗಿ ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡುತ್ತಾ ಬರುತ್ತಿದ್ದಾರೆ. ಇವರಲ್ಲಿ ಸೇವೆಯ ಸದ್ವಿಚಾರ ಪ್ರೀತಿಯ ಸಹಿತವಾಗಿದೆ. ಕ್ರಿಯಾಶೀಲತೆ ಇವರಲ್ಲಿದ್ದು ನಿಮ್ಮ ಬದುಕು ಹಸನಾಗಲಿ ಎಂದು ಒಡಿಯೂರು ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮುಂಬೈ ಶಿವಾಯ ಫೌಂಡೇಶನ್ ವತಿಯಿಂದ ಪಡುಬಿದ್ರಿಯ ಬಂಟರ ಸಂಘದಲ್ಲಿ ನಡೆದ ಗಣ್ಯರ ಸನ್ಮಾನ, ಪ್ರೇರಣಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರಗಳ ಸಮಾರಂಭವನ್ನು ಉದ್ಘಾಟಿಸಿ ಆಶೀರ್ವಚಿಸಿದರು. ಇನ್ನು ಶಿವಾಯ ನಿಂಪಿನ ಮೂಜ ಅಕ್ಷರದ ಒಂಜಿ ಸಂಗತಿನ ತೊಳೈಡುಪ್ಪುಣೆ. ಈ ಮೂಜಿ ಅಕ್ಷರದ ಉಳೈಡು ಮಲ್ಲ ತ್ಯಾಗದ ಸಂಕೇತ ಉಂಡು. ತೇನ ತ್ಯಕ್ತೇನ ಬುಂಜಿತ ಅನ್ನೊಂಜಿ ಪಾತ್ರ ಉಂಡು. ತ್ಯಾಗದ ಅಂತೆ ಸೇವೆ ಬಲ ಯಾರಿಗೆ ಸಾಧ್ಯತೆ ಇಜ್ಜಿ ಅಂತ. ಇನ್ನು ಸುಖ ಕಷ್ಟದ ಬಗ್ಗೆ ಅವರ ನಮ್ಮ ಮಾತು ಅವರ ಮನವರಿಕೆ ಮನ್ಪ್ಲೇಕಾತು ಒಂಜಿ ಪಾತ್ರ ಉಂಡು. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ ಅನ್ನೊಂಜಿ ಪಾತ್ರ ಉಂಡು. ಇನ್ನು ಸೇವೆ ಏರಿಗೆ ಮಲ್ಪೋಡು, ಏರು ಮಲ್ಪೋಡು, నేను ಮಾತ್ರ ನಮ್ಮವರ ಅವಲೋಕನ ಮಲ್ಪಣಂಚಿನ ಅವಶ್ಯಕತೆ ಎಲ್ಲ ಉಂಟು. ಲೋಕದ ಜನಕ್ಲೇನು ಹೊರ ನಮ್ಮ ಕಣ್ಣರಲ್ಲಿ ತೂಂಡ ಗೊತ್ತಾವು ಏತು ಬಂಗದಕ್ಲ ಉಳ್ಳೇರು ನಾಡ್ದು ನಾಡ್ದು ಅರ್ಹರಿಗೆ ಸೇವೆ ಮನ್ಪಣಂಚಿನ ಶಿವಾಯ ಫೌಂಡೇಶನ್ದಾಗಟ್ಲಿಗೆ ಒಂಜಾತ ಅಭಿನಂದನೆ ಪಂಡ ಹೆಚ್ಚಾವಂದು ತೋಜುಂಟು. ಇನ್ನು ಮಲ್ಲ ಜನಕ್ಲೆ ಇರುವೆರೇನು ಸಮ್ಮಾನಿತದ ಮನಿಟ್ಟುಕೊಳ್ಳಾದ ಮಾನಾದಿಗೆ ಮಾಲ್ತೇರಿ ಇರುವೆರೆಲ್ಲ ಸಮಾಜದ ಬಗ್ಗೆ ಕೆಡ್ಡೆ ಪೊಳಬೈತನಕ್ಲ ನಾನು ತೆರೆಯೋನು ಬೇ ಒಂಜಿ ಡಾಕ್ಟ್ರು ಅದ್ರ ಬಗ್ಗೆ ಇಟ್ಟು ಹೆಚ್ಚಿಗೆ ಪರಣ ಮಾತೆಲ್ಲ ಗೊತ್ತಿತ್ತು ನಂಚಿನ ಸಂಗತಿ ನೆನೋರಿ ಆರ್ನ ಸೇವಾ ವೈಖರಿ ಎಂಚ ಅಂದ್ ಕೌಶಲ್ಯ ಅಂತ ಪಂಡರತ್ತೆ ಸ್ಕಿಲ್ದ ಬಗ್ಗೆಕ್ಕೆ ಐಕೊಂಜಿ ಆದರ್ಶವಾಯಿನ ವ್ಯಕ್ತಿ ಯಾರೇನು ತೂನ ಗೊತ್ತಾಪ ನಂಗೆ ಇಂಚನೆ ಉಂಡು ಆರ್ನ ಗುಣಲ ಅಂಚನೆ ಉಂಡು ಆರ್ನ ಸೇವಾ ಕಾರ್ಯಲ ಅಂಚನೆ ಉಂಡು ಅಂತ. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ಮಾತನಾಡಿ, ನಮ್ಮ ಬದುಕು ಅರ್ಥಪೂರ್ಣವಾಗಲು ಸಮಾಜ ಸೇವೆ ಮುಖ್ಯ. ಶಿವಾಯ ಫೌಂಡೇಶನ್ ಇದನ್ನೇ ಅಡಿಪಾಯವಾಗಿಸಿ ಅವರ ಸಂಪಾದನೆಯ ಒಂದು ಭಾಗವನ್ನ ಸಮಾಜ ಸೇವೆಗೆ ವ್ಯಯಿಸುವುದರ ಮೂಲಕ ಒಳ್ಳೆಯ ಕಾರ್ಯವನ್ನ ಮಾಡುತ್ತಿದೆ. ಇದು ಪುಣ್ಯದ ಕಾಯಕವೆಂದರು. ಮನುಷ್ಯ ಒಂಜಿ ನಂಗೆ ಋಣಪ್ಪುಣಿಗೆ ಖಾಲಿ ನಮ್ಮ ಬುಡಿದಿ ಜೋಕುಲು ಸಂಸಾರತ್ ನಿಗುಲು ಖಂಡಿತ ಈ ಸಮಾಜದ ಋಣ ತೀರ್ಸೋರತ್ತ ಇನಿ ಶ್ರೀಮತಿ ತನುಲಾ ತರುಣ್ ಅರೇನು ಹೊಸ ಬೆಳಕೊಂಜಿಂದ ಯಾನ ಪ್ರತಿ ಸಲ ಬರ್ತಡೆ ಬೋದು ಗುಪ್ತವಾದ ಬೋದು ಅಲ್ಲಿ ಒಂದು ದುಡ್ಡು ಕೊರದು ಆ ಜೋಕಲಿಗೆ ಆನಿದಿಂದ ಒಂದು ಒಣಸು ಮೊದಲು ಆಗ ನೋಡಿ ಒಣಸು ಒಂದು ಬರ್ಪಿನಿ ಅಲ್ಲ ಹೊಸ ಬೆಳಕು ಫೌಂಡೇಶನ್ ಅಂಚಿನ ದಿಂದ ಅರ್ನ ಕಣನೆ ಅಲ್ಪ ಡಿ ಜೆ ಮಾದುತ್ತಾರೆ ಬ್ಯಾಂಕ್ ಡಿ ಜೆ ಮಾದುಲ್ಲೇರು ಆ ಮೇಡಮ್ ಬಾರಿ ಬಂಗೋಡು ಅಗುಲು ಇಲ್ಲಡೆ ಅಗುಲು ತೂನಗ ಅವರ ಮನುಷ್ಯ ತೂವೋಡು ಮನುಷ್ಯನ ಬದುಕು ಇಂಚಲ ಆಪಣ ಬಂದು ತುಪ್ಪಿನೇಕು ಅರ್ನ ಏನ ಹೊಸ ಬೆಳಕು ಸಂಸ್ಥೆ ತೂಣದಂಡ ನಂಗೆ ಗೊತ್ತಾಪನು ಅಂಜಿನ ಒಂಜಿ ಬಾರಿ ಸೆಲೆಕ್ಷನ್ ಮಾಡ್ತಾರೆ ನಿಗು ಸನ್ಮಾನ ಮಾಡ್ತಾರೆ ಅಂಜೆ ಅದು ದೇಪನಗ ನಾರದ ಮಹರ್ಷಿಲು ದಿಲೀಪ ಮಹಾರಾಜಗೆ ಒಂಜಿ ಪ್ರಶ್ನೆ ಕೇಳಿರು ಬದುಕಿದ ಪರಮ ಗುರಿ ಏನಕ್ಕೆ ಅನ್ನಾಗ ಆರ್ಪನ್ ಪೇರು ಪರೋಪಕಾರ ಅಂದ
ಐದು ಪಕ್ಕ ಆತ್ಮ ಸಾಕ್ಷಾತ್ಕಾರ ಕಡೆಗೆ ಬ್ರಹ್ಮ ಸಾಕ್ಷಾತ್ಕಾರ ಬಂದು ಪಡುಬಿದ್ರಿ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ವೈಎನ್ ಶೆಟ್ಟಿ ಹಾಗೂ ಅಸ್ಟೇನ್ ಇಝೆಡ್ ಮುಖ್ಯಸ್ಥರಾದ ಕೌಶಲಾಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಅಶೋಕ್ ಕುಮಾರ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಗೌರವ ಅಧ್ಯಕ್ಷರು ಪ್ರಶಾಂತ್ ಶೆಟ್ಟಿ ಪಲಿಮಾರು ಅಧ್ಯಕ್ಷರು, ಮಧುಸೂದನ್ ಶೆಟ್ಟಿ ಉಪಾಧ್ಯಕ್ಷರು, ಪ್ರಶಾಂತ್ ಶೆಟ್ಟಿ ಪಂಜ ಗೌರವ ಪ್ರಧಾನ ಕಾರ್ಯದರ್ಶಿಗಳು, ವಿನೋದ್ ದೇವಾಡಿಗ ಗೌರವ ಕೋಶಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶಿವಾಯ ಫೌಂಡೇಶನ್ ಮುಂಬೈ. ಸ್ಥಳ ಕಾರ್ಕಳದ ಹೊಸಬೆಳಕು ಸಂಸ್ಥೆಯ ಸ್ಥಾಪಕಿ ತನುಲಾ ತರುಣ್ ಅವರಿಗೆ ಶಿವಾಯ ಪ್ರೇರಣಾ ಪುರಸ್ಕಾರವನ್ನಿತ್ತು ಗೌರವಿಸಲಾಯಿತು. ಜೀವನನೇ ಕತ್ತಲೆಯಾದ ಬಲ್ಪು ತೋಜಂದಿನ ಪರಿಸ್ಥಿತಿ ಜನಕ್ಲಿಗೆ ಹೊಸ ಬೆಳಕು ಪನ್ಪಿನ ಸಂಸದ ಮುಖಾಂತರ ಹೊಸ ಬಲ್ಪುನ ತೋಜಾಯಂಚಿನ ತನುಲಾ ತರುಣ್ ಮೆರೆಗೆ 2025 ಶಿವಾಯ ಪ್ರೇರಣಾ ಪ್ರಶಸ್ತಿ ಕೊರೆರೆ ಬಾರಿ ಪೆರ್ಮೆ ಒಂದುಂಡು. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 150 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಟ್ಟು 7.5 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಸ್ಕಾಲರ್ಶಿಪ್ ಗೆತ್ತನೆಗಳು ದಯದಿದ್ದಕ್ಕಲ್ಲೇ 5 ನಿಮಿಷದ ಕಾರ್ಯಕ್ರಮವನ್ನು ಮುಗಿಪೋ ನನರಲ್ಲ ಬಾಕಿ ಇದ್ದೀರಾ. ಪ್ರಿಷಾ ದೇವಾಡಿಗ ಫ್ರಮ್ ಯಲ್ಲೂರ್, ಪ್ರತೀಕ್ಷಾ ಶೆಟ್ಟಿ ಫ್ರಮ್ ಪಂಜಾ, ಶಿಲ್ಪಾ ಫ್ರಮ್ ಕುಕುಂದೂರ್, ದಿವ್ಯಾ ಫ್ರಮ್ ಯರ್ಮಾಲ್ ಬಡ ಯರ್ಮಾಲ್ ಸಾರಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಶಾಂತ್ ಶೆಟ್ಟಿ ಪಲಿಮಾರು ಅವರು ಶಿವಾಯ ಫೌಂಡೇಶನ್ ಸಂಸ್ಥೆಯನ್ನ ಪರಿಚಯಿಸುವ ಮೂಲಕ 2018ರಲ್ಲಿ ಸ್ಥಾಪನೆಯಾದ ನಮ್ಮ ಸಂಸ್ಥೆ ವೈದ್ಯಕೀಯ ನೆರವು, ಶೈಕ್ಷಣಿಕ ನೆರವು ಮತ್ತು ಅನ್ನದಾನ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಮಾಜದ ಅಶಕ್ತರಿಗೆ ಮತ್ತು ನಿರ್ಗತಿಕರಿಗಾಗಿ ಸೇವೆ ಸಲ್ಲಿಸಲು ನಮ್ಮ ಸಂಸ್ಥೆ ಸಮರ್ಪಿತವಾಗಿದೆ ಎಂದರು. ಜನಕುಲ್ನ ಧ್ವನಿ ಆತಿನಾರು ಅವು ದೇವಿ ಪ್ರಸಾದ್ ಶೆಟ್ರು ಇನ್ನು ಬೆಲಪುದಂಚಿನ ಒಂಜಿ ಊರು ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಡು ಪ್ರಸಿದ್ಧಿಗೆ ಬರೋಡಾಂಡ ದೇವಿ ಪ್ರಸಾದ್ ಶೆಟ್ನ ನಾಯಕತ್ವ ಕಾರಣ ಪಂಪಿನ ಪಾತ್ರನು ಈ ವೇದಿಕೆದ ಮೂಲಕ ಅತ್ಯಂತ ಪೆರ್ಮೇಡ್ ಪಂಪೆ ಯಾನು ಈ ಪ್ರತಿಷ್ಠಿತ ಪಡುಬಿದ್ರಿ ಬಂಟನ್ ಸಂಘದ ಅಧ್ಯಕ್ಷರಾದ ಶಿವಾಯ ಫೌಂಡೇಶನ್ ಬಾರಿ ಮಲ್ಲ ಮಟ್ಟದ ಸಲಹೆ ಸಹಕಾರ ಪ್ರೋತ್ಸಾಹ ಕೋತಿನಾರು ಅನ್ನ ಇರೆಗ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ಪೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಲಾರತ್ನ ಯಶೋಧರ ಎರ್ಮಾಳು ಸಾರಥ್ಯದ ಅಬ್ಬರ ಜಾನಪದ ನೃತ್ಯ ಕಲಾ ತಂಡ ಎರ್ಮಾಳ್ ಅವರು ಜಾನಪದ ನೃತ್ಯ ವೈವಿಧ್ಯ ಪ್ರಸ್ತುತಪಡಿಸಿದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಸಂಸ್ಥೆಯ ಗೌರವಾಧ್ಯಕ್ಷ ನವೀನ್ ಚಂದ್ರ ಜೆ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಡಾ ದೇವಪ್ರಸಾದ್ ಶೆಟ್ಟಿ, ಪ್ರಾಂಚ್ ಜೆನೆಕ್ಸ್ನ ಪ್ರಜ್ವಲಾ ಪ್ರವೀಣ್ ಶೆಟ್ಟಿ, ಶಿವಾಯ ಫೌಂಡೇಶನ್ನ ಮುಂಬೈ ಇವರು ವೈದ್ಯಕೀಯ, ಶೈಕ್ಷಣಿಕ ಹಾಗೂ ಅನ್ನದಾನ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಮಾಜದ ಅಶಕ್ತರಿಗೆ ಮತ್ತು ನಿರ್ಗತಿಕರಿಗಾಗಿ ಸಹಕಾರ ನೀಡುತ್ತಿರುವ ಶಿವಾಯ ಫೌಂಡೇಶನ್ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಉದಯ್ ಕುಮಾರ್ ಶೆಟ್ಟಿ ಮುನ್ಯಾಲ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದೆಪೆಟ್ಟು, ಮುಂಬೈ ಉದ್ಯಮಿ ಬಾಲಚಂದ್ರ ಶೆಟ್ಟಿ ಪುಚ್ಚೋಟು ಬೀಡು, ಉದ್ಯಮಿ ಸಂತೋಷ್ ಕುಮಾರ್ ಶೆಟ್ಟಿ ಪಲ್ಲವಿ, ಚಾಮರಾ ಫೌಂಡೇಶನ್ ಮನೀಶ್ ಸಾಲ್ಯಾನ್, ನವೀನ್ ಎನ್ ಶೆಟ್ಟಿ, ಸುಜಿತ್ ಶೆಟ್ಟಿ, ವಿಶ್ವಾಸ್ ವಿಯಾಮೀನ್ ಮತ್ತು ಸದಾನಂದ ಪೂಜಾರೆ ಮುಂಬೈ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ವೈಯಕ್ತಿಕ ಓರೆಕೋರೆಗಳನ್ನು ತಿದ್ದುಕೊಂಡು ಹೊಂದಾಣಿಕೆ ಮನೋಭಾವ ಬೆಳೆಸಿಕೊಳ್ಳಲು ಕ್ರೀಡೆ ನೆರವಾಗುತ್ತದೆ. ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಬಹಳ ಮುಖ್ಯ ಎಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುರೇಂದ್ರ ಶೆಟ್ಟಿ ಕೋರಿಬೆಟ್ಟು ಗುತ್ತು ಹೇಳಿದರು. ಅವರು ಮುಣ್ಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟ ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನ ಸಂಚಾಲಕ ಡಾ ಬಾಲಕೃಷ್ಣ ಆಳ್ವ ಅಧ್ಯಕ್ಷತೆ ವಹಿಸಿ ಮಾತನಾಡಿ,
ವಿದ್ಯಾರ್ಥಿಗಳು ಕೇವಲ ಅಂಕಗಳ ಹಿಂದೆ ಬೀಳದೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಸಾಧನೆ ಮಾಡಲು ಸಾಧ್ಯ ಎಂದರು. ರೀತಿಯಲ್ಲಿ ಭಾಗವಹಿಸಿ ತಾಲೂಕು, ರಾಜ್ಯ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಿಮಗೆ ಒಳ್ಳೆಯದಾಗಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳಾಗಿ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಬಿ. ಪಾಂಡುರಂಗ ಪ್ರಭು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ರವಿಚಂದ್ರ ಕಾರಂತ್ ಕಿನಿಗೋಳಿ, ರೋಟರಿ ಕ್ಲಬ್ ಅಧ್ಯಕ್ಷ ಸಾಯಿನಾಥ್ ಶೆಟ್ಟಿ, ಆಳ್ವಾಸ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ, ವಿದ್ಯಾವರ್ಧಕ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯ ಅಶೋಕ್ ಶೆಟ್ಟಿ, ದೈಹಿಕ ಶಿಕ್ಷಕ ಬಸವರಾಜ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶರತ್ ಶೆಟ್ಟಿ, ಉಪನ್ಯಾಸಕ ಪ್ರಕಾಶ್ ನಾಯಕ್, ದೈಹಿಕ ಶಿಕ್ಷಕ ಶರತ್ ರಾವ್, ದಿನೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಮಾಲ್ತೇಶ್ ಇಂಗಳಕ್ಕಿ ಸ್ವಾಗತಿಸಿ, ಸಹ ಶಿಕ್ಷಕಿ ಸವಿತಾ ಧನ್ಯವಾದವಿತ್ತರು. ಉಪನ್ಯಾಸಕ ಪ್ರಭಾಕರ್ ಶೆಟ್ಟಿ ಕೊಂಡಳೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಉಡುಪಿ ವಕ್ಫ್ ಜಿಲ್ಲಾಧ್ಯಕ್ಷರ ಆಯ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಉಡುಪಿಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಈ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಜಿಲ್ಲಾ ಕಾಂಗ್ರೆಸ್ಗೆ ವಕ್ಫ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಗ್ಗಂಟಾಗಿ ಪರಿಣಮಿಸಿದೆ. ಕಳೆದ ಹಲವು ವರ್ಷಗಳಿಂದ ವಕ್ಫ್ ಬೋರ್ಡ್ನಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಹೀಗಾಗಿ ಈ ಬಾರಿ ಪಕ್ಷಕ್ಕೆ ಸಂಬಂಧವೇ ಇಲ್ಲದವರನ್ನ ಆಯ್ಕೆ ಮಾಡಲು ಪಕ್ಷ ಮುಂದಾಗಿರುವ ಕ್ರಮಕ್ಕೆ ಸಭೆಯಲ್ಲಿ ಭಾರಿ ಅಸಮಾಧಾನ ವ್ಯಕ್ತವಾಯಿತು. ಆ ಪೈಪೋಟಿ ಏನಾಗಿದೆ ಅಂತ ಹೇಳಿದ್ರೆ ನೀವು ವ್ಯಕ್ತಿಗತವಾಗಿ ಅದು ಮಾರ್ಪಟ್ಟಿದೆ. ಹೇಗಂತ ಹೇಳಿದ್ರೆ ಅವ ಆಸ್ಪಿರೆಂಟ್ ಆಗಿರ್ತಾರೆ, ಅವರ ಬಗ್ಗೆ ಒಂದು ಅಪಪ್ರಚಾರ ಸ್ಟಾರ್ಟ್ ಆಗಿದೆ. ಅವ ಒಬ್ಬ ಸಲಫಿ, ಅವ ಒಬ್ಬ ಸುನ್ನಿ, ಅವ ಒಬ್ಬ ತಬ್ಲೀಗಿ ಅಂತ ಹೇಳಿ. ಅದರಿಂದ ನಮ್ಮ ಸಮುದಾಯದಲ್ಲಿ ಒಡಕು ಉಂಟಾಗ್ತಾ ಇದೆ. ಆ ಒಡಕು ನಮ್ಮ ಸಮುದಾಯದಲ್ಲಿ ಬರುವುದು ಬೇಡ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಪಡೂರ್ ಅವರು ಒಂದು ಮೈನಾರಿಟಿ ಮೀಟಿಂಗ್ ಕರೀರಿ. ಆ ಮೈನಾರಿಟಿ ಮೀಟಿಂಗ್ ನಲ್ಲಿ ಯಾರು ನಮ್ಮ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದಂತಹ ಯಾರೇ ವ್ಯಕ್ತಿ ಆಗಿರಲಿ ಅಂತವರಿಗೆ ಆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಮತ್ತೆ ಯಾರು ಆಸ್ಪಿರೆಂಟ್ ಇದ್ರು ಕೂಡ ಆ ಒಂದು ಕಮಿಟಿಯಲ್ಲಿ ಅವರನ್ನು ಸೇರಿಸಿಕೊಳ್ಳೋದು ಆಗ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಲವಾರು ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇದರಿಂದ ಪೈಪೋಟಿ ಹೆಚ್ಚಾಗಿದ್ದು ಕೆಲವರು ಅಧ್ಯಕ್ಷ ಸ್ಥಾನಕ್ಕಾಗಿ ದುಂಬಾಲು ಬಿದ್ದಿದ್ದಾರೆ. ಪಕ್ಷಕ್ಕೆ ಸಂಬಂಧವೇ ಇಲ್ಲದ ಉದ್ಯಮಿಗಳು ಕೂಡ ಈ ರೇಸ್ನಲ್ಲಿರುವುದು ಅಚ್ಚರಿ ಮೂಡಿಸಿದೆ. ಮುಸ್ಲಿಂ ಸಮುದಾಯದಲ್ಲಿ ಹಲವು ಪಂಗಡಗಳು ಇದ್ದು ಇಲ್ಲಿಯೂ ಕೂಡ ಒಳಗೊಳಗೆ ಭಿನ್ನಾಭಿಪ್ರಾಯಗಳು ಮೂಡಿಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲರನ್ನ ಜೊತೆಯಾಗಿ ಸೇರಿಸಿ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಜೊತೆ ಸದಾ ಸಂಪರ್ಕದಲ್ಲಿದ್ದು ಸಮುದಾಯದ ಕಷ್ಟ ಕಾರ್ಪಣ್ಯಗಳಿಗೆ ಜೊತೆಯಾಗಿರುವುದಲ್ಲದೆ ಪಕ್ಷಕ್ಕೂ ಕೆಲಸ ಮಾಡಿ ಕೊಡುಗೆ ನೀಡಿದಂತಹ ಹಿರಿಯರಿಗೆ ಮೊದಲ ಆದ್ಯತೆಯನ್ನ ನೀಡಬೇಕೆಂಬ ಕೂಗು ಎಲ್ಲೆಡೆ ಕೇಳಿಬರುತ್ತಿದೆ. ತಮಗೆ ಇಷ್ಟ ಬಂದವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಕೈ ತೊಳೆದುಕೊಳ್ಳಬೇಕೆಂದುಕೊಂಡಿದ್ದ ಪಕ್ಷದ ಮುಖಂಡರಿಗೆ ಸಮುದಾಯದ ಮುಖಂಡರ ಈ ಬೇಡಿಕೆ ಇಕ್ಕಟ್ಟಿಗೆ ಸಿಲುಕಿಸಿದ ಹಾಗಾಗಿದೆ. ಮತ್ತೆ ಇನ್ನೊಂದು ಅವಧಿಗೂ ಕೂಡ ಆ ಸಂದರ್ಭದಲ್ಲಿ ನಾವು ಕೂಡ ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರಾಗಿದ್ದಂಥ ಹಾಜಿ ಪರ್ಕಳ ಅಬ್ದುಲ್ಲಾ ಸಾಹೇಬರನ್ನು ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಮಾಡಿ ಅಂತ ಕೇಳಿದರು. ಅದು ಬೇರೆ ಬೇರೆ ಕಾರಣಗಳಿಂದ ವಕ್ಫ್ ಬೋರ್ಡ್ನ ಅದು ವಕ್ಫ್ ಬೋರ್ಡ್ಗೆ ಅದರೇ ಆದಂಥ ಒಂದು ನಿಯಮಾವಳಿಗಳಿದೆ, ಅದರದೇ ಆದಂಥ ಒಂದು ಸ್ಟ್ಯಾಟಸ್ ಇದೆ. ಆಗಿನ ಮುಖ್ಯಮಂತ್ರಿಗಳಾದ SM ಕೃಷ್ಣರಾವ್ ಕೂಡ ಆ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು. ಅದರಲ್ಲಿ ನಾವು ಕೈ ಹಾಡಿಸಲಿಕ್ಕೆ ಎಲ್ಲೂ ಹೋಗಿಲ್ಲ. ಕಮರುದ್ದೀನ್ ಸಾಹೇಬರು ಒಳ್ಳೆ ರೀತಿಯ ಸೇವೆಯನ್ನು ಜನರಿಗೆ ಕೊಟ್ಟಿದ್ದಾರೆ, ಅವರು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಆಮೇಲೆ ಎರಡನೇ ಅವಧಿಗೆ ಮತ್ತೆ ನಮ್ಮ ಬುಡಾನ್ ಬಾಷಾ ಸಾಹೇಬರು, ಅವರು ನಮ್ಮ ವಿಧಾನ ಪರಿಷತ್ತಿನ ಅನೀಸ್ ಅಹಮದ್ ಸಾಹೇಬರ ಒಂದು ಸಂಬಂಧಿಕರಾಗಿದ್ದರು. ಅವರಿಗೆ ನೇಮಕ ಮಾಡಿದಾಗಲೂ ಕೂಡ ಹಾಜಿ ಅಬ್ದುಲ್ಲಾ ಪರ್ಕಳ್ರವರೇ ನಮ್ಮ ಆಸ್ಪಿರೆಂಟ್ ಆಗಿದ್ದರು. ನಾವು ಜಿಲ್ಲೆಯಲ್ಲಿ ಹೊಸದಾಗಿ ವಕ್ಫ್ ಬೋರ್ಡನ್ನು ರಚನೆ ಮಾಡಲಿಕ್ಕಿದೆ. ಇವಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಅಲ್ಲಲ್ಲಿಯ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡಿ ಇವತ್ತು ಹೆಸರು ನೋಂದಣಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಈಗ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಂತರ ನಾವು
ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಒಂದು ಅನುಮೋದನೆಯೊಂದಿಗೆ ಮಾಡಬೇಕಾಗಿದೆ. ನಾನು ಇವಾಗಲೇ ಜಮೀರ್ ಅಹಮದ್ ಹತ್ರ ಮಾತಾಡಿದ್ದೇನೆ, ಬೇರೆ ಬೇರೆ ಮುಖಂಡರ ಹತ್ರ ಮಾತಾಡಿದ್ದೇನೆ. ಆ ರೀತಿಯಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಹೆಮ್ಮಾಡಿ ಜನತಾ ಪಿಯು ಕಾಲೇಜಿನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಜನತಾ ದಿಬ್ಬಣ ಕಾರ್ಯಕ್ರಮವು ಹೆಮ್ಮಾಡಿ ಜಯಶ್ರೀ ಸಭಾಭವನದಲ್ಲಿ ನಡೆಯಿತು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ. ವಿವಿ ಮಂಡಳಿ ರಿಜಿಸ್ಟರ್ ಹೆಮ್ಮಾಡಿದರ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಮತ್ತು ಶಿಸ್ತನ್ನು ಮೈಗೂಡಿಸಿಕೊಂಡು ಆದರ್ಶ ವ್ಯಕ್ತಿಗಳಾಗಿ ಸಮಾಜದಲ್ಲಿ ವಿಜ್ಞಾನಿ, ಡಾಕ್ಟರ್ ಆಗಿ ದೇಶಕ್ಕೆ ಕೊಡುಗೆಯನ್ನ ನೀಡಲಿ ಎಂದು ಹೇಳಿದರು. 2025ರ ಜನತಾ ದಿಬ್ಬಣವನ್ನು ದೀಪ ಬೆಳೆಸುವ ಮೂಲಕ ಉದ್ಘಾಟನೆ ಮಾಡಿದ್ದೇವೆ. ಅತ್ಯಂತ ಸಂಭ್ರಮದ ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸ್ವಾಗತ ಮಾಡುವಾಗ ಉದಯವರು ಹೇಳಿದರು, ಈ ಸಂತನ್ನು ಯಾರು ಕೈ ಕೊಡಬೇಕು ಅನ್ನುವ ಲೆಕ್ಕಾಚಾರ ಹಾಕುವಾಗ ನಾನು ಸಾಕಷ್ಟು ಜನ ಒತ್ತಡ ಇದ್ದರೂ ಸಹ ಗಣೇಶ್ ಮಗರು ನಮ್ಮ ಊರಿನವರು, ಈ ಊರಿನ ಮಣ್ಣಿನ ಮಗ, ಮಣ್ಣಿನ ಮಗನ ಕೈಯಲ್ಲಿ ಸಂಸ್ಥೆಯನ್ನು ಕೊಟ್ಟಿದ್ರೆ ಊರಿನ ಋಣ ತೀರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡುವುದಂತ ತೀರ್ಮಾನ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟೆ. ಅದಕ್ಕೋಸ್ಕರ ಈ ವಿದ್ಯಾರ್ಥಿನಿಯರಿಗೆ ನಾನು ಯಾವಾಗಲೂ ಚಿರಋಣಿ. ಅಪಪ್ರಚಾರಕ್ಕೆ ಬೆಲೆ ಕೊಡದೆ ಶಿಕ್ಷಣದ ಪ್ರೇಮಿ ಯಾರಿದ್ದಾರೆ, ಇದ್ರ ಬಗ್ಗೆ ಸಂಸ್ಥೆಯನ್ನು ಕಟ್ಟಬೇಕನ್ನೋ ಭಾವನೆ ಇಟ್ಕೊಂಡಿದ್ದಾರೆ. ಜನತಾ ಪದವಿ ಕಾಲಿಗೆ ಹೆಗಲು ಕೊಟ್ಟು ಪೋಷಕವೊಂದ ಈ ಸಂಸ್ಥೆಗೆ ಮಕ್ಕಳನ್ನು 1300ಕ್ಕೂ ಹೆಚ್ಚು ಮಕ್ಕಳನ್ನು ಕೊಡುವ ಮೂಲಕ ಈ ದಿಬ್ಬಣ ನಿರಂತರವಾಗಿ ನಡೀಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು 2025ರ ಜನತಾ ದಿಬ್ಬಣ ಏನಿದೆ, ಈ ದಿಬ್ಬಣ ನಿಲ್ಲಬಾರ್ದು. ಮುಂದೊಂದಿನ ದೊಡ್ಡ ವಿಜ್ಞಾನಿಗಳಾಗಿ, ದೊಡ್ಡ ಡಾಕ್ಟರ್ ಆಗಿ, ದೊಡ್ಡ ಇಂಜಿನಿಯರ್ ಆಗಿ ಈ ರಾಷ್ಟ್ರದ ನಿರ್ಮಾಣದಲ್ಲಿ ತಾವು ತೊಡಗಿಸಿಕೊಳ್ಳಿ ಅಂತ ಮಾತನ್ನು ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ ಮತ್ತು ಜಿ ಕನ್ನಡ ಕಾಮಿಡಿ ಕಿಲಾಡಿ ಖ್ಯಾತಿಯ ಹಿತೇಶ್ ಬೆಳ್ತಂಗಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಗಣೇಶ್ ಮಗವೀರ ಅವರು ಮಾತನಾಡಿ, ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಿಗೆ ಅವಕಾಶವನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳು ತಮ್ಮ ಸೂಕ್ತ ಪ್ರತಿಭೆಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡುವುದರ ಮೂಲಕ ಭವಿಷ್ಯದಲ್ಲಿ ಸಾಧಕರಾಗಿ ರೂಪುಗೊಳ್ಳಬೇಕು ಎಂದರು. ಇವತ್ತು ಜನತಾ ಪದವಿ ಪೂರ್ವ ಕಾಲೇಜ್ ಹೆಮ್ಮಾಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ವೇದಿಕೆ, ಅದರಲ್ಲೂ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ತೋರಿಸಿಕೊಡಲಿಕ್ಕೆ ಜನತಾ ದಿಬ್ಬಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಹಿತೇಶ್ ಬೆಳ್ತಂಗಡಿ ಹಾಗೂ ಪ್ರಮೋದ್ ಮರವಂತೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ರು. ಹಾಗೆ ಜನತಾ ಸಂಸ್ಥೆ ಅಂತ ಹೇಳಿ ಬಂದಾಗ ಉಡುಪಿ ಜಿಲ್ಲೆಯಲ್ಲೇ ಹಾಗೂ ಕರ್ನಾಟಕ ರಾಜ್ಯದಲ್ಲೇ ಶಿಕ್ಷಣದಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡೆದುಕೊಂಡು ಕಳೆದ 3 ಶೈಕ್ಷಣಿಕ ಅವಧಿಯಲ್ಲಿ 100% 100 ಫಲಿತಾಂಶನ ದಾಖಲಿಸಿದಂಥ ಕುಂದಾಪುರ ಬೈಂದೂರು ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಜನ ಹೇಳ್ತಾರೆ, ಇವತ್ತು ಹೆಮ್ಮಾಡಿ ಭಾಗ ಶಿಕ್ಷಣ ಕಾಶಿ ಆಗ್ತಾ ಇದೆ. ಆ ಶಿಕ್ಷಣ ಕಾಶಿ ಆಗುವ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಅನ್ನುವಂಥದ್ದು ಆಗಬೇಕು. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳ ಒಂದು ಪ್ರತಿಭೆಗೆ, ಅದರಲ್ಲೂ ಸಾಂಸ್ಕೃತಿಕವಾಗಿ, ಕ್ರೀಡೆಯಲ್ಲಿ ಎಲ್ಲದರಲ್ಲೂ ಮಕ್ಕಳನ್ನ ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ನನ್ನ ಒಂದು
ಒಂದು ದೃಢ ನಿರ್ಧಾರ ಏನಂತ ಹೇಳಿದರೆ, ಈ ಒಂದು ಪುಟ್ಟ ಹಳ್ಳಿ ಹೆಮ್ಮಾಡಿಯಿಂದ ಅದೆಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರಗಳನ್ನು ತಮ್ಮನ್ನು ತೊಡಗಿಸಿಕೊಂಡು ಈ ರಾಜ್ಯ ರಾಷ್ಟ್ರ ಮೆಚ್ಚುವಂತಹ ಒಂದು ಪ್ರಜೆ ಆಗಬೇಕನ್ನುವಂಥ ಉದ್ದೇಶ ನನ್ನದಾಗಿದೆ. ಈ ಸಂದರ್ಭ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘದ ಪ್ರಧಾನ ವ್ಯವಸ್ಥಾಪಕ ಉದಯ್ ಕುಮಾರ್ ಹಟ್ಟಿಯಂಗಡಿ, ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮುಖ್ಯ ಶಿಕ್ಷಕಿ ದೀಪಿಕಾಚಾರ್ಯ, ಜನತಾ ಪ್ರೌಢಶಾಲೆ ಹೆಮ್ಮಾಡಿಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಜಗದೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಉಪಪ್ರಾಂಶುಪಾಲರಾದ ರಮೇಶ್ ಪೂಜಾರಿ ಸ್ವಾಗತಿಸಿ, ಉಪನ್ಯಾಸಕರಾದ ಅಭಿಜಿತ್ ವಂದಿಸಿ, ಉದಯ್ ನಾಯಕ್ ನಿರೂಪಿಸಿದರು. ನಂತರ 6 ತಂಡಗಳ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ನಡೆಯಿತು. ವೈಯಕ್ತಿಕ ಮತ್ತು ಗುಂಪು ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಇಡೀ ಹೊತ್ತಿನ ಪ್ರಮುಖ ಸುದ್ದಿ, ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.